ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನ ಶೀಲಾ ಕುಂದರ್ ಇದು ವಾರ್ತೆ ದೇವರ ಮಾರ್ಚ್ ತಿಂಗಳು ಕಾಂಗ್ರೆಸ್ ಪಕ್ಷದ 100 ಆಫೀಸ್ಗಳನ್ನು ಕಟ್ಟ್ಯಾರೆ ಶಿಲಾನ್ಯಾಸ ಮಲ್ಪರೆ ನಿರ್ದೇಶನ ಕೊರ್ಪುಣೊಂದು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂತ್ಯರ ಜಿಲ್ಲೆದ ಕೆಲವು ಕಾರ್ಯಕ್ರಮಲೆಡು ಪಾಲ್ದೆತು ನೆರಬತ್ತಿನ ಬಜಪೆದ ವಿಮಾನ ಉಂತನ ತಾಣೋಡು ಮಾಧ್ಯಮದಕ್ಲೆಡ ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲೆಡ ಕೆಲವು ಕಾರ್ಯಕ್ರಮಲೆಡು ಪಾಲ್ದೆತೊನೆಯರ ಶುಕ್ರವಾರ ಬಜಪೆಗೆ ಹೊತ್ತಿನ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸುದ್ದಿ ಮಾಧ್ಯಮದಕ್ಲೆಡ ಪಾತಿರ್ದು ಮಾರ್ಚ್ ತಿಂಗಳು ಕಾಂಗ್ರೆಸ್ ಪಕ್ಷದ 100 ಆಫೀಸ್ಗಳನ್ನು ಕಟ್ಟ್ಯಾರೆಗಾದ ಶಿಲಾನ್ಯಾಸ ಮಲ್ಪರೆ ನಿರ್ದೇಶನ ಕೊರ್ಪೆ ಎಐಸಿಸಿದಕ್ಲು ದಿನ ಕೊರಡು ಬುಡಡು ತಾನು ಮಾತಾಟಣೆ ಮಲ್ತೊಂದು ಸುರು ಮಲ್ಪೆ ಅಂದು ಪಂಡಿರ ಕೆಪಿಸಿಸಿ ಗುರ್ಕಾರ್ಯರ್ಲಾದುಪನ ಶಿವಕುಮಾರ್ ದುಂಬರಿದು ಪಾತಿರ್ದು ಪುತ್ತೂರದ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮಟ್ಟು ಪಾಲ್ದೆತೊನೆಯರ ಬೈದೆ ತಾನು ಕೆಪಿಸಿಸಿ ಗುರ್ಕಾರ್ಯರಾದ ಮಾರ್ಚ್ 10 ಆಜು ವರ್ಷ ಮುಗಿಯುಂಡು ಅಂಚಾದ ಕಠೋಣ ಕಟ್ಟವನ ಕಾರ್ಯ ಸುರುಮಲ್ತೊಂದುಲ್ಲೆ ಅಂದು ಪಂಡಿರ ಶಿಲಾನ್ಯಾಸ ಕಾರ್ಯಕ್ರಮಕ್ಕೂ ಮುಸಲ್ಮಾನರನ್ನು ಲೇದಿಜಿ ಪನ್ಪನ ದೂರದ ಬಗೆಟ್ಟು ಮಾಧ್ಯಮದಕ್ಲು ಎನ್ನಗ ಕಾಂಗ್ರೆಸ್ ಪಕ್ಷ ಜಾತಿ ಮಿತ್ತತ್ ನೀತಿದ ಮಿತ್ ರಾಜಕಾರಣ ಮಲ್ಪುಂಡು ಎಂಕ್ಲಿಗೆ ಮಾತಾ ಜಾತಿ ಧರ್ಮದಕ್ಲ ಬೋಡು ಎಂಕ್ಲು ಜಾತಿ ಬಕ ಧರ್ಮದ ಮಿತ್ತ ರಾಜಕಾರಣ ಮಲ್ಪುಜ ರಾಜಕೀಯಡು ಧರ್ಮ ಉಪ್ಪೋಡು ಧರ್ಮಡು ರಾಜಕೀಯ ಉಪ್ಪೆರೆ ಬಲ್ಲಿಯೊಂದು ಎಂಕ್ಲಿನ ಪಕ್ಷದ ಸಿದ್ಧಾಂತ ಏರೋ ನಂಜಿ ಉಪ್ಪನಕ್ಲು ಈ ರೀತಿ ಪಾತಿರುವರೆಂದು ಡಿ.ಕೆ. ಶಿವಕುಮಾರ್ ಪಂಡ್ಯರ ಕಾಂಗ್ರೆಸ್ ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರೆ, ಅವರು ನೀತಿ ಮೇಲೆ ಕಾಂಗ್ರೆಸ್ ಮಾಡೋದು. ವಿ ಡೋಂಟ್ ಡು ಕಾಂಗ್ರೆಸ್ ಆನ್ ಕ್ಯಾಸ್ಟ್, ವಿ ಡು ಆನ್ ಐಡಿಯಾಲಜಿ. ಯಾರು ಹೇಳಿದ್ದು? ನಾವು ಎಲ್ಲ ಜಾತಿನೂ ಬೇಕು, ನಮ್ಗೆ ಎಲ್ಲ ಧರ್ಮನೂ ಬೇಕು. ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ, ಧರ್ಮದ ಮೇಲೆ ರಾಜಕಾರಣ ಮಾಡೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಸೊ ಅಲ್ಲ, ಸುಮ್ಮನೆ ಆಗದೆ ಹೋದವರು ಏನೋ ಒಂದು ಹಸುವಾಗಿರ್ತದಲ್ಲ, ನಾನು ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆಲ್ಲ ಕಟ್ಲಿ, ಕಾಂಗ್ರೆಸ್ ಕಚೇರಿ ಕಟ್ಲಿ, ಯಾರು ಬೇಕು ಅವರೆಲ್ಲ ಮಾತಾಡೋದು. ಫ್ರೀಯಾಗಿ ಜಾಗಗಳೆಲ್ಲ ಕೊಡ್ತೀವಿ. ಪಕ್ಷದ ಕಚೇರಿಯ ಭೂಮಿ ಪೂಜೆ ಇದೆ. ಸೊ ಬಹುಶಃ ಮಾರ್ಚ್ ನಲ್ಲಿ 100 ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾ ಇದ್ದೀನಿ. ಸೊ ಎಐಸಿಸಿ ಅವರು ಡೇಟು ಕೊಡ್ಲಿ ಬಿಡ್ಲಿ, ನಾನಂತೂ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡ್ತೀನಿ. ಎಐಸಿಸಿ ಅವ್ರನ್ನ ಡೇಟ್ ಕೇಳ್ತೀನಿ. ಈಗ ಒಟ್ಟೊಳಗೆ 10ನೇ ತಾರೀಕು ಮಾರ್ಚು ಒಂದು 6 ವರ್ಷ ಆಗ್ತದೆ. ಅದರ ನಿಮಿತ್ತದಲ್ಲಿ ಎಲ್ಲ ಪೂಜೆಗಳನ್ನ ಬಿಲ್ಡಿಂಗ್ ಅನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ತನಕ ಸಿನಿಮಾ ಬಿಡುಗಡೆ ಮಲ್ಪರೆ ಅವಕಾಶ ಕೊರ್ನವು ಒರಿ ನಿಜವಾಯಿನ ತುಳು ಸಿನಿಮಾ ತೂಪುನಾಯಕ ಸಂದಿನ ಮಲ್ಲ ಮರ್ಯಾದಿಂದ ಹಿರಿಯ ವಕೀಲರು ಮಯೂರ ಕೀರ್ತಿ ಪಂತೆರ ಕುಡ್ಲದ ಭಾರತ್ ಸಿನಿಮಾಸ್ಟ್ ನಾನ್ ವೆಜ್ ತುಳು ಸಿನಿಮಾದ ಪ್ರದರ್ಶನ ಉದಿಪನ ಮಲ್ತದ ಪಾತಿರಿಯರು ಜಯಕಿರಣ ಫಿಲಮ್ಸ್ ಗುರ್ತಮೊರಡು ಪ್ರಕಾಶ್ ಪಾಂಡೇಶ್ವರ ತಯಾರು ಮಲ್ತಿನ ಕೆ. ಸೂರಜ್ ಶೆಟ್ಟಿ ನಿರ್ದೇಶನದ ನಾನ್ ವೆಜ್ ತುಳು ಸಿನಿಮಾ ಕುಡ್ಲದ ಭಾರತ್ ಸಿನಿಮಾಸ್ಟ್ ಶುಕ್ರವಾರ ಬಿಡುಗಡೆ ಅಂಡ್ ಹಿರಿಯ ವಕೀಲರು ಮಯೂರ ಕೀರ್ತಿ ತುಡರ ಪುಲ್ಪು ಪತ್ತಾದ ನಾನ್ ವೆಜ್ ತುಳು ಸಿನಿಮಾ ಪ್ರದರ್ಶನ ಉದಿಪನ ಮಲ್ತೆರ ಮಯೂರ ಕೀರ್ತಿ ಪಾತಿರ್ದ ತನಕ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊರ್ನ ಓರಿ ನಿಜವಾಯಿನ ತುಳು ಸಿನಿಮಾ ತೂಪನಾಯಕ ಸಂದಿನ ಮಲ್ಲ ಮರ್ಯಾದೆ ತಾನು ಹೆಚ್ಚಿನ ಮಾತ ತುಳು ಸಿನಿಮಾಲೆಂತೂಪೆ ಆತ್ಮೀಯ ದೋಸ್ತಿ ಪ್ರಕಾಶ್ ಪಾಂಡೇಶ್ವರ ತಯಾರು ಮಲ್ತಿನ ಈ ಸಿನಿಮಾಲ 100 ದಿನ ಪ್ರದರ್ಶನ ಅವಡಂದು ಎಡ್ಡೆಪ್ಪು ಬಯಕೇರ ತುಳು ನಾಟಕ ಕಲಾವಿದರ್ನ ಒಕ್ಕೂಟದ ಗುರುಕಾರ್ಯರ ಕಿಶೋರ್ ಡಿ ಶೆಟ್ಟಿ ಪಾತಿಡ್ದು ಈ ದುಂಬು ತುಳು ಸಿನಿಮಾ ರಂಗುಗು ಮಲ್ಲ ಬ್ರೇಕ್ ಕೊಡ್ತು ನಾವು ಚಾಲಿ ಪೋಲಿಲು ಸಿನಿಮಾ ಈ ಸಿನಿಮಾನು ಈ ತೊಟ್ಟಿಗೆ 2 ಸರ್ತಿ ತೂತೆ ಸಿನಿಮಾ ಮಾತೆರ್ಲ ತೂಲಿ ಎಂದು ಪಂಡ್ಯರ ಕುಸಲ್ ದರಸೆನ ವಿಂಡಿ ಪಡೀಲ್ ಪಾತಿಡ್ದು ನಾನ್ ವೆಜ್ ಸಿನಿಮಾ ಇಡೀ ಕುಟುಂಬ ಕುಲ್ಲದು ತೂಪನ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತುಳು ಸಿನಿಮಾ ಅಭಿಮಾನಿಲು ಸಿನಿಮಾ ತುದು ಆಶೀರ್ವಾದ ಮಲ್ಪಲೆ ಎಂದು ಪಂಡ್ಯರ ತುಳು ಸಿನಿಮಾ ತಯಾರು ಮಲ್ಪನಕ್ಲ ಸಂಘದ ಗುರುಕಾರ್ಯರ ಆರ್ ಧನ್ರಾಜ್ ಸಿನಿಮಾ ತಯಾರು ಮಲ್ಪನಕ್ಲಾಯಿನ ಪ್ರಕಾಶ್ ಪಾಂಡೇಶ್ವರ ಬೊಕ್ಕ ಮುಖೇಶ್ ಹೆಗ್ಡೆ ವೀರಟ್ ಗೌಡ ಅರ್ಜುನ್ ಕಾಪಿಕಾಡ್ ಭೋಜರಾಜ ವಾಮಂಜುರು ಕ್ಯಾಟ್ಕದ ದುಂಬದ ಗುರುಕಾರ್ಯರ ಪಮ್ಮಿ ಕುಡಿಯಾಲ ಬೈಲ್ ಅಶ್ವಿನಿ ಪ್ರಕಾಶ್ ಇಸ್ಮಾಯಿಲ್ ಮುಡಿಶೆಡ್ಡೆ ನಿರ್ದೇಶಕರ ಸೂರಜ್ ಶೆಟ್ಟಿ ಸಿನಿಮಾ ನಟೆ ಅಥರ್ವ ಪ್ರಕಾಶ್ ಕಾರ್ಯಕ್ರಮಟ್ಟು ಪಾಲ್ಗೊಂಡರು. ವಿಶ್ವಾದ್ಯಂತ ಹೆಚ್ಚಿನ ರೀತಿಯ ಎಡ್ಡೆ ಪ್ರತಿಕ್ರಿಯೆ ಬರಡು ತುಳು ಚಲನಚಿತ್ರ ನಿರ್ಮಾಣ ಮಲ್ಪನ ಇತ್ತದ ಕಾಲಘಟ್ಟದ ಬಾರಿ ಮಲ್ಲ ಸಾಹಸದ ಕೆಲಸ ಒಂದು ಜನಕುಲು ಮಾತ ರೀಲ್ಸ್ ಅಂಚಿತ್ನ ಬೇತೆ ಬೇತೆ ಎಂಟರ್ಟೈನ್ಮೆಂಟ್ ಓಪನ್ ಅಂಚಿತ್ನ ಸಂದರ್ಭ ಇಂಚಿತ್ನ ಒಂಜಿ ಬಾರಿ ಮಲ್ಲ ಸಾಧನೆ ಪ್ರಕಾಶನ ಮಲ್ತುಲ್ಲೇರು ತುಳು ಚಲನಚಿತ್ರ ಮಲ್ತುದು. ಈ ಸಿನಿಮಾದ ಮುಖಾಂತರ ತುಳು ರಂಗಭೂಮಿಯ ನಲ ಒಂದು ಮಲ್ಲ
ಒಂಜಿ ಸುನಾಮಿ ಬರ್ಪುಡು ಉಂಟು ದಾದ ಸಿನಿಮಾ ತೂತ ಪ್ರಕಾಶ್ ನಾಡು ಒಂದು 2 ಸತಿ 3 ಸತಿ ಸಿನಿಮಾ ತೂತ ಬಾರಿ ಪೊರ್ಲೂರು 3 ಬೈದಿದೆ ಆಂಡಲ ನಮ್ಮ ಇಲ್ಲಡೆ ಒಂದು ದುಡ್ಡಿನಂತೆ ಮಾತೆಲ್ಲ ಥಿಯೇಟರ್ಗೆ ಬಂದಿದ್ದು ತುಳು ಸಿನಿಮಾ ಎಂದಾಗ ಬಂದಾಗ ಖಂಡಿತವಾದ ತುಳು ಸಿನಿಮಾ ನನಾತೆ ನನ್ನ ಬರೋದು ಜಯಕಿರಣ ಫಿಲ್ಮ್ಸ್ ನಡಪುನಂಚಿನ ಈ ಮಲ್ಲ ಮಟ್ಟದ ಸಿನಿಮಾ ನಾನ್ ವೆಜ್ ಒಂದೊಂಜಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಪಂಡ ತಪ್ಪ ಒಂದು ಕಾಮಿಡಿ ಮಾತೆ ಎಲ್ಲ ಕುಟುಂಬ ಸಮೇತರಾದ ಬತ್ತೂಪಿನ ಸಿನಿಮಾ ಈ ಸಿನಿಮಾಗೂ ನಿಮಗೆ ಆಶೀರ್ವಾದ ಮಾಡ್ಬೋದು ಸಿನಿಮಾನು ಬರ್ತದೆ ಥಿಯೇಟರ್ ಬರ್ತುದು ನಿಂಗಳಂಚಿನ ಕಲಾವಿದರು ನಿಂಗಳ ನಿರ್ಮಾಪಕ ఒక మాతేరెల్న ಗೆದ್ದದ ಕೊರಡು ಬಂದು ನಿಖಿಲ ವಿನಂತಿ ನಮಸ್ಕಾರ ಒಂದು ನೀಟಾದ ಬರ್ತಾನೆ ಒಂದು ಎಡ್ಡೆ ಕಾಮಿಡಿ ಮೂವಿ ಪ್ರಕಾಶ್ ತುಮಿನಾಡ ಪಕ್ಕ ಪ್ರಕಾಶ್ ಅಥರ್ವ ಪ್ರಕಾಶ್ ಎಡ್ಡೆ ಆ್ಯಕ್ಟಿಂಗ್ ಮಾಡ್ತಾರೆ ಓಕೆ ತುಂಬ ಖುಷಿ ಆಯಿತು ಸಿನಿಮಾ ನೋಡುವ ಅವಕಾಶ ಸಿಕ್ಕಿದ್ದು ನನಗೆ ಖುಷಿ ಮಾತಲ್ಲ ಸಪೋರ್ಟ್ ಮಂಪಲು ತುಳು ಮೂವಿಗೆ ಬಕ್ಕ ಇನ್ನಿತ್ತೊಂದು ಮೂವಿ ಅಡ್ಡದು ನಾನ್ ವೆಜ್ ಬಂದದ್ದು ಟೀಮ್ಗಳು ಆಲ್ ದ ಬೆಸ್ಟ್ ಹೀರೋಯಿನಿ ಬಕ್ಕ ತೋಮಿನಾಡು ಮಾತಿರಲ್ಲ ಹೊಸ ಪ್ರಯತ್ನ ಟು ಬಿ ಫ್ರ್ಯಾಂಕ್ ಎಂಕೆ ಮಸ್ತ್ ಖುಷಿ ಆಂಡ್ ಎಡ್ಡೆ ಫ್ಲೋ ಉಂಟು ಸಿನಿಮಾ ಓಲ್ಲ ಬೋರ್ ಆಪುಜಿ ಏತ್ ಬೋರ್ಡ್ ಆದಿದ್ದೀರಿ ಸಿನಿಮಾಡು ಜನಕ್ಕೆಲ್ಲ ಮಸ್ತ್ ಎಂಜಾಯ್ ಮಂತ್ ಒಂದಿರ್ತೀರಿ ಅವು ಖುಷಿ ಆಪುಂಡು ನಮಗೆ ಮೂವಿ ಎಂಜಾಯ್ಡ್ ಸೆಕೆಂಡ್ ಪಾರ್ಟ್ ಮಸ್ತ್ ಇಡೈತೆ ಮೆಸೇಜ್ ಎಲ್ಲ ಕೊಡ್ತೀನಿ ಇಟ್ಟು ಮಾಡ್ಬಿಡು ಆಟೋಮೆಟಿಕ್ ಇಟ್ಟಾಪು ಆಡಿಯನ್ಸ್ ಪರ ಪಂಡೇರು ಮಸ್ತ್ ಖುಷಿ ಆಗಿ ದಾಯಪಂಡ ಇಂಕ್ ತುಳು ಟನ್ನ ಫಸ್ಟ್ ಫಿಲ್ಮ್ ಎಂದು ಲೀಡ್ ಆದು ಸ್ಟಾರ್ಟ್ ಮಂದಿನ ತುಳು ಇಂಡಸ್ಟ್ರಿ ಇದೆ ಸೊ ಲೀಡ್ ಆದ ಫಸ್ಟ್ ಫಿಲ್ಮ್ ಅನ್ನ ಇಂಕ್ ಮಸ್ತ್ ನರ್ವಸ್ಲ ಖುಷಿಲ ಒಂದಿತ್ತು ಇತ್ತ ಜನಕ್ಕೂ ಎಂಜಾಯ್ ಮಂದದ ಇಂಕ್ ಜಾಸ್ತಿ ಖುಷಿ ಆಗುಂಡು ಸೊ ನಿಕ್ಕುಲ ಥಿಯೇಟರ್ಗೆ ಬಲ್ಲೆ ನಾನ್ ವೆಜ್ 99 ರೂಪೀಸ್ ಓನ್ಲಿ ಬತ್ತು ಸಪೋರ್ಟ್ ಮಾಡ್ಲಿ ಕುಡ್ಲದ ಕೇಂದ್ರ ಮಾರ್ಕೆಟ್ ಕೈತಲ್ದ ಭವಂತಿ ಸ್ಟ್ರೀಟ್ದ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಟುಪುನ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿ ಸ್ವರ್ಣನಿಧಿ ಪನ್ಪನ ಗೋಲ್ಡ್ ಜ್ಯುವೆಲರಿ ಸ್ಕೀಮ್ ಸುರುಮಲ್ತದಿದ್ದದ ಯೋಜನೆದ ಸುರುತ್ತ ಅದೃಷ್ಟ ಚೀಟದಿಪ್ಪುನ ಕಾರ್ಯಕ್ರಮ ಗುರುವಾರ ನಡೆತಂಡ ಕುಡ್ಲದ ಕೇಂದ್ರ ಮಾರ್ಕೆಟ್ ಕೈತಲ್ದ ಭವಂತಿ ಸ್ಟ್ರೀಟ್ದ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಟುಪುನ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿ ಸ್ವರ್ಣನಿಧಿ ಪನ್ಪನ ಗೋಲ್ಡ್ ಜ್ಯುವೆಲರಿ ಸ್ಕೀಮ್ ಸುರುಮಲ್ತದಿದ್ದದ ಯೋಜನೆದ ಸುರುತ್ತ ಅದೃಷ್ಟ ಚೀಟದಿಪ್ಪುನ ಕಾರ್ಯಕ್ರಮ ಗುರುವಾರ ನಡೆತಂಡ ಈ ಯೋಜನೆ 16 ತಿಂಗಳಿದ್ದದ ಯೋಜನೆಗೆ ಸೇರಿಯರೆ 2026 ಜನವರಿ 31 ಕಡೆತ ದಿನ ಆದಿತ್ತಂಡ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿ ನಡೆದಿನ ಈ ಕಾರ್ಯಕ್ರಮಟ್ಟು ನಾಟಕ ಬೊಕ್ಕ ಸಿನಿಮಾ ಕಲಾವಿದರು ಭೋಜರಾಜ ವಾಮಂಜೂರು ಬೊಕ್ಕ ಅರೆನ ಬುಡಿದಿ ಮಲ್ಲಪಿನಿರಾದಿತ್ತರ ಈ ಅದೃಷ್ಟ ಯೋಜನೆಗೆ ಎನ್ಮಸರತ್ ಅನ್ನೋದು ಜನ ಸದಸ್ಯರು ಸೇರಿದಿದ್ದದು ಭೋಜರಾಜ ವಾಮಂಜೂರು ಚೀಟಿದೆತ್ತದ ಸುರುತ್ತ ಅದೃಷ್ಟದಕ್ಲೆನ ಜತೆರ 500 ನಂಬರ್ದ ಸೌಮ್ಯ ಪ್ರೀತಂ ಪನ್ಪನಾರ ಸುರುತ್ತ ಇನಾಮ್ ಗೆದ್ದದರ ಅದೃಷ್ಟ ಚೀಟಿದೆತ್ತಿನ ಭೋಜರಾಜ ವಾಮಂಜೂರು ಪಾತಿರ್ದು ರಾಜಲಕ್ಷ್ಮಿ ಜ್ಯುವೆಲರ್ಸ್ದ ಒಟ್ಟು ಗೆಂಕ್ಲು ಪಾಕವಡ್ಶಿಲೆಡ್ದು ಸಂಬಂಧ ಹೊಂದುದಿಲ್ಲ ಬಂಗಾರ ಪಂಡ ಇಸ್ವಾಸ ಪಂಡ ಬಂಗಾರ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಪಾಕವಡ್ಶಿಲೆಡ್ದು ಗಿರಾಕಿಲನ ಇಸ್ವಾಸ ಒರಿಪ ಒಂದು ಬೈದಂಡು ಇಸ್ವಾಸ ಒರಿಪ ಒಂದು ರಾಜನಂಚ ಲಕ್ಷ್ಮಿ ಏಪಗ್ಲ ಒಟ್ಟೊಟ್ಟಿಗೆ ಪಡಂದು ಎಡ್ಡೆಪ್ಪು ಬೈಕೇರ ರಾಜಲಕ್ಷ್ಮಿ ಜ್ಯುವೆಲರ್ಸ್ಗೆ ಬಂಗಾರ ಪದ್ಯ ವ್ಯವಹಾರಡು 13 ವರ್ಷಲೆನ ಅನುಭವ ಉಂಡು ಸ್ವರ್ಣನಿಧಿ ಗೋಲ್ಡ್ ಸ್ಕೀಮ್ಡ್ ಒಂಜೆಡ್ದು ಆಜನೆ ಕಂತು ಮಟ್ಟ 1 ಲಕ್ಷ ರೂಪಾಯಿದಂಚ ಒಟ್ಟು 6 ಲಕ್ಷ ರೂಪಾಯಿದ ಒಟ್ಟು ಇನಾಮು 711 ಕಂತು ಮಟ್ಟ 2 ಲಕ್ಷ ರೂಪಾಯಿದಂಚ 10 ಲಕ್ಷ ರೂಪಾಯಿ ಒಟ್ಟು ಇನಾಮು ಅಕೀರಿದ ಕಂತಡ 5 ಲಕ್ಷ ರೂಪಾಯಿದ ಬಂಗಾರನ ಅದೃಷ್ಟ ಚೀಟು ದೆತ್ತದುಕೊಂಡು ಒಟ್ಟು 21 ಲಕ್ಷ ರೂಪಾಯಿ ಇನಾಮನ್ನು ಕೊರ್ಪಡೊಂದು ರಾಜಲಕ್ಷ್ಮಿ ಜ್ಯುವೆಲರ್ಸ್ ತಿರಿಪಾದಂಡು ಜಯಲಕ್ಷ್ಮಿ ಒಣ್ಣಗ ಎಂಕ್ಲಿಗೆ ಮಸ್ತ್ ವರ್ಷೋರ್ದಿಂಚ ರಾಜಲಕ್ಷ್ಮಿ ಮನ್ನಗ ಮಸ್ತ್ ವರ್ಷೋರ್ದಿಂಚದ ಎಂಗ್ಲ ಒಡನಾಟ ದಯಪನ್ನಗ ಬಂಗಾರ ಪಂಡ ವಿಶ್ವಾಸ ಪಂಡ ಬಂಗಾರ ಆ ವಿಶ್ವಾಸ ಹೊರತಂದು ಎತ್ತೋ ವರ್ಷೋರ್ದಿಂಚ ರಾಜಲಕ್ಷ್ಮಿ ಉಂಡು ರಾಜಲಕ್ಕನೆ ಲಕ್ಷ್ಮಿ ಒಟ್ಟಿಗೆ ಎತ್ತದು ರಾಜಲಕ್ಷ್ಮಿ ಏಪಲ ವಿಶ್ವಾಸೋಡೆಪ್ಪಾಡು ಜನಕ್ಕೆಲ್ಲ ಮೋಕೆ ತಿಕ್ಕಾಡು ಪ್ರತಿಯೊರೆಲ್ಲ ಎಡ್ಡೆ ಆವಡು ರಾಜಲಕ್ಷ್ಮಿ ಪಂಡ ಮಸ್ತ್ ಇಷ್ಟ ದಯ ಪಂಡ ಆರ ಅಣ್ಣೆ ಆವಡು ಅಶೋಕ್ ಅಂದೆ ಬಕ್ಕ ಮುಲ್ತ ಸಿಬ್ಬಂದಿ ನಾಕಲು ಪಂಡ ಎಂಕ್ಲೆ ಏತ್ ಟೈಮಿಗೆ ಬತ್ತುಂಡಲ್ಲ ಅಕ್ಕಲು ಎಂಕಲೆಗೆ ಓಲ ಮಸ್ತ್ ರೆಸ್ಪಾನ್ಸ್ ಮಲ್ಪೇರು ಅಂಚ ಮಸ್ತ್ ಖುಷಿ ಹಾಕೊಂಡು ಮಾತಿರ್ಲಿ ಇಡೇ ಬರಡು ಅಂತ ತೊಕ್ಕೊಟ್ಟು ಕಾಪಿಕಾಡ್ದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಶುಕ್ರಾರ ಅಷ್ಟಬಂಧ ಬ್ರಹ್ಮಕಲಶ ನಡಪಾದ ಶ್ರೀ ಭದ್ರಕಾಳಿ ಪ್ರತಿಷ್ಠೆ ಮಲ್ತೆರ ಶನಿವಾರ ಐತಾರ ವರ್ಷದ ಜಾತ್ರೆ ನಡೆತನುಂಡು ಉಳ್ಳಾಲ ತಾಲೂಕು ತೊಕ್ಕೊಟ್ಟು ಕೈತಲ್ದ ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಫೆಬ್ರವರಿ 1ದಿಂಚ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನಡೆತೊಂದಿದ್ದದು ಶುಕ್ರಾರ ಬ್ರಹ್ಮಕಲಶಗೂ ಅಟ್ಟಣೆ ಆದಿತ್ತಂಡ
ಕುಂಟಾರ ರವೀಶ ತಂತ್ರೆಯರ್ನ ಪೌರಾಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಪರಮೇಶ್ವರ ಜೋಶಿ ಇತದ ಪುಲ್ಯಕಾಣೆ ಧಾರ್ಮಿಕ ವಿಧಿ ವಿಧಾನಗಳನ್ನು ನಡಪಾದ ನೂತ ಎನ್ಮ ತಾರಾಯಿ ಗಣಪತಿ ಹೋಮ ಮಲ್ತದ ಅಷ್ಟಬಂಧ ಬ್ರಹ್ಮಕಲಶ ನಡತಂಡ ಶ್ರೀ ಭದ್ರಕಾಳಿ ಪ್ರತಿಷ್ಠೆ ಮಲ್ತಿರ ಪ್ರತಿಷ್ಠಾ ಬಲಿ ಮಹಾಪೂಜೆ ಕರಿತದ ಭಕ್ತರಿಗೆ ಪ್ರಸಾದ ಕೊರಿಯರು ಊರು ಪರ ಊರ್ಲಿನ ಭಕ್ತಿಯರು ಈ ಪೊರ್ತಡಿತದ ಶ್ರೀ ಉಮಾ ಮಹೇಶ್ವರಿ ಬೊಕ್ಕ ಭದ್ರಕಾಳಿನ ಇಂಬು ನಟ್ಟೊಂಡ್ಯರ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರ ಸತೀಶ್ ಕುಂಪಳ ಬೊಕ್ಕ ಪದಾಧಿಕಾರುలు ಸದಸ್ಯರು ಆಡಳಿತ ಮೊಕ್ತೇಸರರು ಎ.ಜಿ. ಶೇಖರ ಪ್ರಧಾನ ಕಾರ್ಯಂತರ ದಿನೇಶ್ ಕೆ ಅತ್ತಾವರ ಪಣವದ ಗುರ್ಕಾರ್ಯರು ಟಿ ರಘುರಾಮ ಶೆಟ್ಟಿ ಮೊಕ್ತೇಸರಾಯನ ಈಶ್ವರ ಉಳ್ಳಾಲ ಡಾಕ್ಟರ್ ಆರ್.ಕೆ. ಶೆಟ್ಟಿ ಮಹಾಲಿಂಗ ಕೂಸಪ್ಪ ಶೆಟ್ಟಿ ನಿರ್ಮಲ ಶರತ್ ಕುಮಾರ್ ಸೇವಾ ಸಮಿತಿ ಗುರ್ಕಾರ್ಯರು ದಿನೇಶ್ ರೈಕಳ್ಳಿಗೆ ಪ್ರಧಾನ ಕಾರ್ಯಂತರ ಗಣೇಶ್ ಕಾಪಿಕಾಡ್ಬೊಕ್ಕ ಸರ್ವ ಸದಸ್ಯರು ಈ ಪೊರ್ತಡಿತ್ಯರ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ ಅಟ್ಟಣೆ ಆತಿತ್ತಂಡ ಬಯ್ಯಗ ಉಚ್ಚೆ ಬಲಿತ ಒಟ್ಟುಗು ವರ್ಷದ ಜಾತ್ರೆ ಶುರುವಾಂಡ್ ಎನ್ಮೆ ಕೈ ತರಕಾಂಡೆ ಪತ್ತಡ್ದು ರಡ್ಡನೇ ದಿನದ ದೇವರಿನ ಉಚ್ಚೆಯ ಶುರು ಆಯ್ರೆ ಉಂಡು ರಾತ್ರಿ ಪಂಜುರ್ಲಿ ದೈವದ ನೇಮ ಗುಳಿಗ ದೈವಲು ಕೋಲ ನಡಪರೆ ಉಂಡು. ರಡ್ಡು ದಿನ ದಕ್ಷಿಣ ಕನ್ನಡ ಜಿಲ್ಲೆದ ತಿರುಗಾಟೊಡಿತ್ತಿನ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಶುಕ್ರವಾರ ಕೇಂದ್ರದ ದುಂಬುದ ಮಂತ್ರಿ ಬಿ. ಜನಾರ್ದನ ಪೂಜಾರಿಯರ್ನ ಬಂಟ್ವಾಳದ ಇಲ್ಲಡೆ ಪೋದು ಆರೋಗ್ಯ ಕ್ಷೇಮ ವಿಚಾರದ ಕುಸಲು ಪಾತೆರಿಯರು. ರಡ್ಡು ದಿನ ದಕ್ಷಿಣ ಕನ್ನಡ ಜಿಲ್ಲೆದ ತಿರುಗಾಟೊಡಿತ್ತಿನ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಶುಕ್ರವಾರ ಕೇಂದ್ರದ ದುಂಬುದ ಮಂತ್ರಿ ಬಿ. ಜನಾರ್ದನ ಪೂಜಾರಿಯರ್ನ ಬಂಟ್ವಾಳ ಬಿ. ಮೂಡ ಗ್ರಾಮದ ಇಲ್ಲಡೆ ಪೋದು ಆರೋಗ್ಯ ಕ್ಷೇಮ ವಿಚಾರಿತರ ದುಂಬುದ ಮಂತ್ರಿರಾಯನ ಬಿ. ರಾಮನಾಥರಾಯ್ ವಿನಯ್ ಕುಮಾರ್ ಸೊರಕೆ ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಪದ್ಮರಾಜ್ ಆರ್ ಪೂಜಾರಿ ಮೆಸ್ಕಾಂ ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರ ಹರೀಶ್ ಕುಮಾರ್ ಬೆಳ್ತಂಗಡಿ ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ಬೇಬಿ ಕುಂದರ್ ಪಕ್ಷದ ನಾಯಕರು ಇನಾಯತ್ ಅಲಿ ಇಬ್ರಾಹಿಂ ನವಾಜ್ ಈ ಪೊರ್ತಡಿತ್ಯರ ಡಿ.ಕೆ. ಶಿವಕುಮಾರ್ಗೆ ಶಾಲ್ ಪಾಡ್ದ ಜನಾರ್ದನ ಪೂಜಾರಿಯರ ಮರ್ಯಾದೆ ಮಲ್ತಿರ ಇರುವೀರ್ ನಾಯಕರ್ಲ ಒಂದು ಬರ್ತು ಸ್ವಲ್ಪ ತಿರಿಯರ. ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಕುಡ್ಲದ ಮೇರಿಹಿಲ್ಡ್ ಹೊಸತಾದ ಕಟ್ಟಾದಿನ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ಡ್ ವಾಸ್ತು ಪೂಜೆ ಅಶ್ಲೇಷ ಪೂಜೆ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತಂಡ. ಕುಡ್ಲದ ಮೇರಿಹಿಲ್ಡ್ ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಕಟ್ಟಾದಿತ್ತದು ವಾಸ್ತು ಪೂಜೆ ಅಶ್ಲೇಷ ಪೂಜೆ ಗಣಹೋಮ ಚಂಡಿಕಾಯಾಗ ಸತ್ಯನಾರಾಯಣ ಪೂಜೆ ನಡಪಾಯಿರು. ಗೋಪಾಲಕೃಷ್ಣ ಸಾಮಗ ದುಂಬಾಳ್ತದ ಪುರೋಹಿತರ್ನ ಕೂಟ ಪೂಜೆದ ವಿಧಿ ವಿಧಾನಲೇನ ನಡಪಾದು ಕೊರಿಯರು. ಕನ್ವೆನ್ಷನ್ ಸೆಂಟರ್ದ ಯಜಮಾನರು ಕೃಷ್ಣ ಜೆ ಪಾಲೆಮಾರ್ ಬೊಕ ಕುಟುಂಬದಕ್ಕಲು ಕಾರ್ಯಕ್ರಮಟು ಇತ್ತದ ದೇವರನ್ನ ಪ್ರಾರ್ಥನೆ ಮಲ್ತದ ಎಡ್ಡೆಪ್ಪು ನಟ್ಟೊಂಡ್ಯರು. ಧಾರ್ಮಿಕ ಸಾಮಾಜಿಕ ಧಾರ್ಮಿಕ ವಲಯದ ಪಾಕಜನ ನಾಯಕರು ಈ ಪೊಟ್ಟುಡಿತದ ಎಡ್ಡೆಪ್ಪು ಬೇಕಿಯರು. ನಮ್ಮ ಶರೀರ ಚೈತನ್ಯ ಭರಿತವಾದ ಇಟ್ಕೊಂಡು ಅಣ್ಣ ಮಾತನಾಗದ ದೋಷಕ್ಕೂ ಕಾರಣ ಆಗುವುದು ಪಡೆದು ಐತ ಮಾತ ನಿವೃತ್ತಿಗೋಸ್ಕರ ಹೂನಾಗಕ್ಕೆ ನಮರ್ದಾವರ ತೊಂದರೆ ಅಂಟು ಇವುಗೊಂಡು ಗೊತ್ತಾಂದಿನ ಹೊರತು ಆಶ್ಯಾದಿ ದೋಷಗಳು ಮಾತ ಇತ್ತಂಡ ಅಂಡಲ ನಡಪನಗಾವಡು ವಾಹನ ಕೊಂಡಿರು ಅಂಚನೆ ಶೇಷ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ.
ಓಂ ಕಾಲ್ಯೈ ನಮಃ, ಓಂ ನಾರಾಯಣ್ಯೈ ನಮಃ, ಓಂ ಸಹಸ್ರವದನಾಯೈ ನಮಃ, ಓಂ ಸಂಧ್ಯಾಯೈ ನಮಃ. कृष्णाय धूम्राय सततं नमः, अतिसौम्याचरौद्राय नदास्मस्यै नमो नमः, नमो जगत्प्रतिष्ठाय देवी कृत्यै नमो नमः. ನಮನು ಸದಾ 700 ಮಂತ್ರ, ಆ ಮಂತ್ರದ ಅವರ ನಮ ಇಲ್ಲಿ ಹೋಮ ಮಂತ್ರದ ಆ ಮಂತ್ರದ ಒಂಜೊಂಜಿ ಅಕ್ಷರದ ಆ ದೇವಿನ ಸದಾಕಾಲ ವರ್ಣನೆ ಮಾಡ್ಕೊಂಡು ಒಂದು ಲೆಕ್ಕ. ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೇ ಅಡ್ಡಬುರ್ಲೆ ನಮೋಸ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮೈ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣಿ. ಕುರ್ನಾಡ್ ಗ್ರಾಮದ ಕಿನ್ಯಾಜೆಡ್ದ ಕುರ್ನಾಡ್ ಬೊಟ್ಟು ಜೋಡ್ಸವನ ಸಾರ್ವಜನಿಕ ಮಾರ್ಗನು ಉಲೈಪಾಡೋನ್ನ ಮುಂತಾದ ಸಂಚಾರಗೂ ಅವಕಾಶ ಕೊಡ್ಚಿಂಡ ಫೆಬ್ರವರಿ 1 ಪ್ರತಿಭಟನೆ ನಡಪ ಒಂದು ಜಿಲ್ಲಾ ದಲಿತ ಸೇವಾ ಸಮಿತಿದ ಸೇಸಪ್ಪ ಬೆದ್ರಕಾಡ್ ಜಾಗ್ರತೆ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ತಾಪಕ ಗುರ್ಕಾರ್ಯರು BK ಸೇಸಪ್ಪ ಬೆದ್ರಕಾಡ್ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ ಸುದ್ದಿಕೊಟ್ಟಡ ಪಾತ್ರೆಡ್ದು ಕುರ್ನಾಡ್ ಗ್ರಾಮದ ಕಿನ್ಯಾಜೆಡ್ದು ಕುರ್ನಾಡ್ ಬುಟ್ಟನ್ನು ಜೋಡ್ಸವನ ಸಾರ್ವಜನಿಕ ಮಾರ್ಗನು ಉಲಾಯಿ ಪಾಡೋನ್ಯರೆ ತೂವೊಂದುಲ್ಲೆರ ಎಂದಿಡ್ದು ಪದ್ರಾಡು ಕುಟುಂಬದ ದಿನನಿತ್ಯದ ಸಂಚಾರಗೂ ಅಡ್ಡಿ ಆತಂಡ ಮಾರ್ಗಗೂ ಅಡ್ಡಪಾಡ್ದಿನ ಕಂಗದ ತುಂಡುಲೆನ ಬಕ ಕಲ್ಲದ ರಾಶಿಲೇನ ತುರ್ತು ತೆಪ್ಪಾದ ಸಾರ್ವಜನಿಕ ಸಂಚಾರಗೂ ಅವಕಾಶ ಮಲ್ತು ಕೊರಡು ಇಜ್ಜಿಂಡ ಫೆಬ್ರವರಿ 1 ಪ್ರತಿಭಟನೆ ನಡಪ ಒಂದು ಜಾಗ್ರತೆ ಪಂಡಿರ. ಮಾರ್ಗದ ರಡ್ಡು ಮೇಟ್ಲ ಸಂತೋಷ್ ಡಿ ಸೋಜಾ ಪನ್ಪುನಾರ್ ಕಂಗದ ತುಂಡುಲೆನ ಕಲ್ಲದ ರಾಶಿ ಪಾಡ್ನೆಡ್ದವರ ಗಾಡಿಲೇನು ಕೊನೆಯರ ನಡ್ತೊಂದು ಪೈರೆ ಬಾರಿ ಉಪದ್ರಾವಂದುಂಡು ಸೇಸಪ್ಪ ಬೆದ್ರಕಾಡ್ ದೂರಿಯರ. ಮಾರ್ಗದ ಸಂಪರ್ಕ ಇಜ್ಜಂದೆ ಆಯ್ನ ಚಂದ್ರಶೇಖರ ಆಚಾರ್ಯ ಪಾತಿಡ್ದು ಎಂಕ್ ಲೋ BP ಆದ ಇಲ್ಲಡು ಬುಡ್ದುಪ್ಪನಗ ಊರ್ದ ಜಮನಿರು ಬೆಂಚಿಡು ತುಂಬೊಂದು ಪೋವಡಾಂಡು ಕಾರು ಆಪರೇಷನ್ ಪುಡ್ತುಡು ರಿಕ್ಷಾ ಬರಿಯರೆ ಮಾರ್ಗದ ಸಂಪರ್ಕ ಕೊರ್ಲೆಂದು ಭಿನ್ನೈ ತೊಂಡೆಲ ಸಂತೋಷ್ ಡಿ ಸೋಜಾ ಒಪ್ಪುದು ಜರಂದು ದೂರಿಯರ. ದಲಿತ ಸೇವಾ ಸಮಿತಿ ಜಿಲ್ಲಾ ಗುರ್ಕಾರ್ಯರು ಪ್ರಸಾದ್ ಬೋಳಿಯಾರ್, ತಾಲೂಕು ಸಂಚಾಲಕರು ಜಗದೀಶ ಮಂಜನಡಿ ಸುದ್ದಿ ಕೊಟ್ಟಿದ್ದರು. ಕುರ್ನಾಡು ಗ್ರಾಮದ ಕಿನ್ಯಾಜೆಯಿಂದ ಕುರ್ನಾಡು ಬೆಟ್ಟು ಸಂಪರ್ಕಿಸುವ ರಸ್ತೆ ಇದ್ದು ರಸ್ತೆಯಲ್ಲಿ ಆ ರಸ್ತೆಯನ್ನು 12 ಕುಟುಂಬಗಳು ಉಪಯೋಗಿಸುತ್ತಿದ್ದು ಅದರಲ್ಲಿ 4 ಕುಟುಂಬಗಳು ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿ ಕುಟುಂಬಗಳಾಗಿವೆ ಮತ್ತು ಹೆಚ್ಚಿನವರು ಬೇರೆ ಬೇರೆ ವರ್ಗದ ಜನರು ಆ ರಸ್ತೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡು ಸಂತೋಷ್ ಡಿಸೋಜ ಎಂಬವರು ಶಾಲಾ ಮಕ್ಕಳಿಗೆ, ವೃದ್ಧರಿಗೆ ಮತ್ತು ಸಾರ್ವಜನಿಕರಿಗೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆ ಮಾನ್ಯ ಸಹಾಯಕ ಆಯುಕ್ತರು ಉಪವಿಭಾಗ ಮಂಗಳೂರು ಮತ್ತು ಮಾನ್ಯ ತಹಸೀಲ್ದಾರರು ಉಳ್ಳಾಲ ತಾಲೂಕು ಮತ್ತು ಗ್ರಾಮ ಪಂಚಾಯತಿಗೆ ನಾವು ಹಲವಾರು ಸಮಯಗಳಿಂದ ಸಂಘಟನೆ ಮೂಲಕ ಮತ್ತು ಅಲ್ಲಿನ ಊರಿನ ಪ್ರಮುಖರು ಕೂಡ ನೊಂದವರು ಮನವಿಯನ್ನು ಸಲ್ಲಿಸಿ ಇವತ್ತಿನ ತನಕ ನ್ಯಾಯ ಒದಗಿಸಿಲ್ಲ. ಆದ್ದರಿಂದ ನಾವು ಇವತ್ತು ಸಂಘಟನೆ ಮತ್ತು ಆ ರಸ್ತೆಯಿಂದ ಯಾರಿಗೆ ಅನ್ಯಾಯ ಆಗುತ್ತೋ ಅವರು ಮತ್ತು ಊರಿನ ಪ್ರಮುಖರು ದಿನಾಂಕ 9ರಂದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಉಳ್ಳಾಲದ ಮನ್ನಡ ನಮ್ಮ ಸ್ವಾಭಿಮಾನದ ಬದುಕೆರ ರಾಣಿ ಅಬ್ಬಕ್ಕರ್ದು ಸಾಧ್ಯ ಆತನಂದು ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಮಂಜಪ್ಪ ಕಾರ್ನವರ್ ಪಂತೆರ ಕುತ್ತಾರಡ್ ಉಳ್ಳಾಲ ರಾಣಿ ಅಬ್ಬಕ್ಕ ಉತ್ಸವದ ಕೈವೋಲೆ ಬಿಡುಗಡೆ ಮಂತದ 6 ಪಾತಿರಿಯರು. ಉಳ್ಳಾಲ ತಾಲೂಕು ತೊಕ್ಕೊಟ್ಟದ ಅಂಬೇಡ್ಕರ್ ಭವನಡು ಫೆಬ್ರವರಿ 14 ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ನಡಪರೈತದ ಐತ ಮಾಹಿತಿ ಓಲೆ ಬಿಡುಗಡೆ ಕಾರ್ಯಕ್ರಮ ಕುತ್ತಾಡ್ ನಡತಡ. ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಪೂಜಾರಿ ಮಂಜಪ್ಪ ಕಾರ್ನವರ್ ಮಾಹಿತಿ ಓಲೆ ಬಿಡುಗಡೆ ಮಲ್ತದ ಪಾತೆಡ್ದು ಉಳ್ಳಾಲದ ಮಣ್ಣಡು ನಮ್ಮ ಸ್ವಾಭಿಮಾನೋಡು ಬದುಕರೆ ವೀರರಾಣಿ ಹಬ್ಬಕ್ಕಡ್ದು ಸಾಧ್ಯ ಆತಂಡ. ಈ ಸರ್ತಿ ತೊಕ್ಕೊಟ್ಟದ ಅಂಬೇಡ್ಕರ್ ಮೈದಾನಡು ಕಾರ್ಯಕ್ರಮ ನಡಕೊಂಡು ಉಚ್ಚಯದ ಕಾರ್ಯತುವನ್ನ ಮಾತ್ರೆಗ್ಲ ಸುಖಶಾಂತಿ ಗೆಲ್ಮೆತಿ ಕಡಂದು ಎಡ್ಡೆಪ್ಪಬೇಕೇರ. ಉತ್ಸವ ಸಮಿತಿದ ದಿನಕರ ಉಳ್ಳಾಲ ಪಾತೆಡ್ದು 14 ನಡಪುನ 2025 ತಲೇಸಿಡ ವಿಧಾನಸಭೆತ ಸಭಾ ಗುರ್ಕಾರ್ಯರು UT ಖಾದರ್ ಗುರ್ಕಾರ್ಮೆ ವಹಿಸುವರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್,
ಪ್ರಶಸ್ತಿ ಕೊರ್ಪೆರಂದು ಪಂಡಿರ ಉತ್ಸವ ಎತ್ಕೊನ್ನ ಸಮಿತಿದ ಗುರ್ಕಾರಿರ್ಬೊಕ್ಕ ದುಂಬುದ ಶಾಸಕರೈನ ಕೆ ಜಯರಾಮ ಶೆಟ್ಟಿ ಕಾರ್ಯಕ್ರಮದ ಬಗೆಟ್ ಪೊಲಬ್ ಮಲ್ತು ಕೊರಿಯರ ಸಮಿತಿದ ಒತ್ತು ಗುರ್ಕಾರ್ಲೈನ ದೇವಕಿ ಆರ್ ಉಳ್ಳಾಲ ಆಲಿಯಪ್ಪ ಪಣವದ ಗುರ್ಕಾರರು ಆನಂದಕ್ಕೆ ಅಸೆಗೊಳಿ ಕಾರ್ಯಕ್ರಮ ಟಿಕ್ತೇರ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಅನಿತಾ ಸುರೇಂದ್ರ ಕುಮಾರ್ ಅವರಿದ್ದಾರೆ, ಆಶಾ ಜ್ಯೋತಿರವರು ಕೂಡ ಇದ್ದಾರೆ. ಎಲ್ಲ ನಾವು ಊರಿನ ಗಣ್ಯ ವ್ಯಕ್ತಿಗಳನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವಿಶೇಷವಾದ ಕಾರ್ಯಕ್ರಮವನ್ನು ಯಕ್ಷ ನೃತ್ಯ ಆಗಲಿ, ನೃತ್ಯ ಕಾರ್ಯಕ್ರಮ ಆಗಲಿ, ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಊರಿನ ಪ್ರಮುಖ ಇಬ್ಬರು ಸದಸ್ಯರಾದ ಸಾಯಿ ಗೀತರವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಹಬ್ಬಕ್ಕೆ ಪ್ರಶಸ್ತಿಯನ್ನು ಇನ್ನೊಬ್ಬರು ರಾಜಶ್ರೀ ಅವರು ನಮ್ಮ ಊರಿನ ಇಬ್ಬರು ಕೂಡ ನಮ್ಮ ಊರಿನವರೇ ಆಗಿದ್ದಾರೆ. 2 ಪ್ರಶಸ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈ ಉಳ್ಳಾಲದ ಈ ಮನ್ನಡು ನಮ್ಮ ಇತ್ತೆ ಪೂರೆಲ್ಲ ಕೊಸಿಟ್ಟು ಜೀವನ ಮಾಡ್ತೊಂದಲ್ಲ ಒಂದುವೆ ಪ್ರತಿ ವರ್ಷಲ ಈ ಹಬ್ಬಕ್ಕ ಉತ್ಸವವನ್ನು ಭಾರಿ ವಿಜೃಂಭಣೆ ಪ್ರತಿ ಒಂದು ಊರುಳ್ಳ ಮಲ್ತೊಂದು ಬೈದರು ಏನಿತ್ತೆ ತೊಕ್ಕೋಟದ ಪರಿಸರ ಹಬ್ಬಕ್ಕ ಉತ್ಸವವನ್ನು 14 ತಾರೀಕಿಗೆ ಅಂಬೇಡ್ಕರ್ ಮೈದಾನ ಮಲ್ತಾರೆ. ನಮ್ಮ ತೀರ್ಮಾನ ಮಲ್ತಿಲ್ಲ ಕಣೆ ಎಲ್ಲಂಜ ಆಪನಂಚಿನ ಪೂರ ಕಾರ್ಯಗಳ ಆ ಅಪ್ಪೆ ಭಗವತಿನ ಪೂರ್ಣ ಅನುಗ್ರಹ ಉಪ್ಪಡು. ಏನು ಪೋರ್ಚುಗೀಸರ ಮಳಿಗೆಗಳಿವೆ ಅದಕ್ಕೆ ನಮ್ಮ ಊರಿನಿಂದ ಯಾವುದೇ ಕೃಷಿ ಉತ್ಪನ್ನಗಳನ್ನು ಅಥವಾ ವ್ಯವಸ್ಥೆಗಳನ್ನು ಹಾಕಬಾರದು ಮತ್ತು ಅವರ ಮಳಿಗೆಗಳಿಂದ ಯಾವುದನ್ನು ತೆಗೊಳ್ಳಬಾರದು ಎಂಬ ಹಕ್ಕೊತ್ತಾಯವನ್ನು ಮಂಡಿಸಿದರು. ಅದನ್ನೇ ಮಹಾತ್ಮ ಗಾಂಧಿಯವರು 1920ರಲ್ಲಿ ಇದನ್ನು ಜಾರಿಗೆ ತಂದಿದ್ದರು. ಅದರ ಮುಖಾಂತರ ಬ್ರಿಟಿಷರನ್ನು ಹೊಡೆದೋಡಿಸ್ಲಿಕ್ಕೆ ಆಗಿತ್ತು. ಆದರೆ ನಾವು ಹೆಮ್ಮೆಯಿಂದ ಹಬ್ಬಗಳನ್ನು ನೆನೆಸ್ತಾ ಇದ್ದೇವೆ. ಇವತ್ತು ನಮಗೆ ಪ್ರೇರಣಾ ಶಕ್ತಿ ರಾಣಿ ಹಬ್ಬಕ್ಕ. ಕುಡ್ಲ ಕೊಂಚಾಡಿದ ಶ್ರೀ ಕಾಶಿಮಠ ಸಂಸ್ಥಾನ ಶಾಖೆದ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನ ಬೊಕ ಶ್ರೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ಶುಕ್ರವಾರ ನಡೆತಂಡು. ಕುಡ್ಲ ಕೊಂಚಾಡಿದ ಶ್ರೀ ಕಾಶಿಮಠ ಸಂಸ್ಥಾನ ಶಾಖೆದ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನ ಬೊಕ ಶ್ರೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಫೆಬ್ರವರಿ 1 ಒರ್ಮಮುಟ ನಡೆತೊಂದಿತ್ತದ ಶುಕ್ರವಾರ ಬ್ರಹ್ಮಕಲಶ ಅಟ್ಟಣೆ ಮಲ್ತದಿತ್ತರ. ಶ್ರೀ ಕಾಶಿಮಠ ಸಂಸ್ಥಾನದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯರ ಪ್ರತಿಷ್ಠೆ ಮಲ್ತದ ಶ್ರೀ ಮಹಾಲಸ ನಾರಾಯಣಿ ದೇವರಿಗೆ ಸುಧೀಂದ್ರ ತೀರ್ಥರನ ಜನ್ಮ ಶತಮಾನೋತ್ಸವ ಲೆಕ್ಕೊಡು ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿರಿತದ ಧಾರ್ಮಿಕ ಮಾತಾ ಕಾರ್ಯಕ್ರಮ ನಡೆತಂಡು. ಕಾಂಡೆ ಪಂಚಾಮೃತ ಅಭಿಷೇಕ ಬ್ರಹ್ಮಕಲಶ ದೇವರ ಯಜ್ಞ ಮಂಟಪಗೂ ಬತ್ತದ ಮಹಾಪೂರ್ಣಾಹುತಿ ಮಂಗಳಾರತಿ ನಡೆತಂಡು. ದೇವರ ದೇವಸ್ಥಾನಗೂ ಬತ್ತದ ಗುರು ಗಣಪತಿ ಪೂಜೆ ದ್ವಾರ ಪೂಜೆ ಮಲ್ತೆರ. ಮಧ್ಯಾಹ್ನ ಜೀರ್ಣೋದ್ಧಾರ ಪಿರ ಪ್ರತಿಷ್ಠೆ ಮುಗುಳಿ ಕಲಶ ಪ್ರತಿಷ್ಠೆ ಪರಿವಾರ ದೇವರ ಗಣಪತಿ ಬೊಕ ಭುವನೇಶ್ವರಿ ಪ್ರತಿಷ್ಠೆ ಕೊಡಿ ಪ್ರತಿಷ್ಠೆ ಶ್ರೀ ಮಹಾಲಸ ನಾರಾಯಣಿ ಬೊಕ ವೆಂಕಟರಮಣ ರಡ್ಡ ದೇವಸ್ಥಾನ ಲೆಡ್ಲ ದೀಪ ಪ್ರತಿಷ್ಠೆ ದೀಪ ಉದಿಪನ ಇಂಚ ತರಾವರಿ ಕಾರ್ಯಕ್ರಮ ನಡೆತಂಡು. ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರ ಭಕ್ತಿಯರ ಬೊಕ ಆಡಳಿತ ಸಮಿತಿದ ಕ್ಲಿಕ್ ಪ್ರಸಾದ ಪಟ್ಟಿನೆಡ್ ಬೊಕ್ಕ ಮಲ್ಲ ಮಟ್ಟದ ಸಮಾರಾಧನೆ ನಡೆತಂಡು. ರಾತ್ರಿ ದೇವರಿಗೆ ಬಂಗಾರದ ತೀರ್ಥ ಉಚ್ಚಯ ಬೊಕ ವಸಂತ ಪೂಜೆ ನಡೆಪಾಯಿರು. ಫೆಬ್ರವರಿ 8 ಕೈತರ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯರ್ನ ನಕ್ಷತ್ರದಲ್ಲಿ ಕೊಡು ಶತಚಂಡಿಕೆಯಾಗ ನಡೆಪರೆ ಉಂಡು.
ಧರ್ಮ ಬೊಕ್ಕೊಂಜಿ ಧರ್ಮದಕ್ಲ ಮನಸ್ಸಿಗೆ ಬೇನೆ ಉಂಡು ಮಲ್ಪುಜಿ ಪ್ರೀತಿ ವಿಶ್ವಾಸ ಮನಸ್ಸು ಹೃದಯ ಶುದ್ಧ ಆವಡೊಂದು ವಿಧಾನಸಭೆದ ಸಭಾಗುರು ಕಾರ್ಯರು ಯುಟಿ ಖಾದರ್ ಫರೀದ್ ಪಂತೆರ ತೊಕ್ಕೊಟ್ಟು ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ ಆರು ಪಾತಿರಿಯರು ಉಳ್ಳಾಲ ತಾಲೂಕು ತೊಕ್ಕೊಟ್ಟು ಕೈತಲ್ದ ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಶುಕ್ರ ರಾಷ್ಟ್ರವಂದ ಬ್ರಹ್ಮಕಲಶ ಭದ್ರಕಾಳಿ ಪ್ರತಿಷ್ಠೆದ ಧಾರ್ಮಿಕ ಸಭೆ ನಡೆತಂಡ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಸತೀಶ್ ಕುಂಪಲ ಎತ್ಕೊಂಡು ಸುರುತ ಪಾತೆರ ಪಂಡ್ಯರು ವಕೀಲರು ಅರುಣ್ ಶ್ಯಾಮ್ ಗುರುಕಾರ್ಮಿಡ ರಾಜ್ಯ ವಿಧಾನಸಭೆದ ಸಭಾ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಇದ್ದದ ಲೋಕಸಭಾ ಸದಸ್ಯರ ಬ್ರಿಜೇಶ್ ಚೌಟ ಧಾರ್ಮಿಕ ಸಭೆಯನ್ನು ಉದಿಪಾನ ಮಲ್ತೆರ ಬ್ರಿಜೇಶ್ ಚೌಟ ಪಾತಿರ್ದ ಕ್ಷೇತ್ರದ ಕುಲ್ಮಲ್ತಿನ ಸಂಕಲ್ಪ ಸಿದ್ಧಿ ಆತಂಡ ದುಂಬುದ ಕಾಲುಡು ದೇವಸ್ಥಾನಲ್ಲ ಕಲೆ ಸಂಗೀತ ಸಾಹಿತ್ಯಗೂ ಪ್ರೋತ್ಸಾಹ ಕೊರೊಂದಿತ್ತ ಕಷ್ಟುಡುಪ್ಪುನಕ್ಲಿಗೆ ಸಹಾಯ ಕೊರ್ಪನ ಕೆಲಸಲ ಕ್ಷೇತ್ರದ ಆವಡಂದು ಎಡ್ಡೆಪಬೇಕೇರ ಖಾದರ್ ಫರೀದ್ ಪಾತಿರ್ದ ಧಾರ್ಮಿಕ ಕ್ಷೇತ್ರದ ಒಟ್ಟಿಗೆ ಸಾಮಾಜಿಕ ಚಿಂತನೆಡಿಂದನ ಕಟ್ಟದ ಬುಲೆಪಾದಿರ ಪವಿತ್ರ ಯಾತ್ರಾ ಕೇಂದ್ರ ಅದು ಭವಿಷ್ಯಡ್ ಬುಲೆಪನಂಚ ಮಲ್ದಿರ ಓವೇ ಧರ್ಮ ಬೊಕ್ಕೊಂಜಿ ಧರ್ಮದಕ್ಲ ಮನಸ್ಸಿಗೆ ಬೇನೆ ಉಂಡು ಮಲ್ಪುಜಿ ಪ್ರೀತಿ ವಿಶ್ವಾಸ ಮನಸ್ಸು ಹೃದಯ ಶುದ್ಧ ಆವಡೊಂದು ಪಂಡಿರ ಮಲ್ಲಪಿನ್ನಿರ ಡಾಕ್ಟರ್ ನವೀನ್ ಕುಮಾರ್ ಬೆಂಗಳೂರು ಪಾತಿರ್ದ ಕ್ಷೇತ್ರಗೂ ಎಡ್ಡೆಪಬೇಕೇರ ಬ್ರಹ್ಮಕಲಶ ಸಮಿತಿದ ಸಾರಥ್ಯ ವಹಿಸೊಂದು ಬ್ರಹ್ಮಕಲಶ ಗೌಜಿಡ್ ನಡಪೆರ ಕಾರಣ ಐನ ಸತೀಶ್ ಕುಂಪಲದರಿಗೆ ಈ ಪೊರ್ತುಡು ಸಮ್ಮನದ ಮರ್ಯಾದೆ ಮಲ್ತೆರ ಅಲ್ ಪರ್ಧಾನ್ ಗ್ರೂಪ್ ದುಬೈದ ತಾರನಾಥ ರೈ ಬಾಳಿಲ ಬಿಲ್ಲವ ಬ್ರಿಗೇಡ್ದ ಸದಾನಂದ ಪೂಜಾರಿ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಪ್ರವೀಣ್ ಶೆಟ್ಟಿ ಪೀಲಾರ್ ಮೇಗಿನ ಮನೆ ಡಾಕ್ಟರ್ ಮನೋಜ್ ಕುಮಾರ್ ಪನಿಕರ್ ಸತ್ಯನಾರಾಯಣ ಭಟ್ ಸೇರ ಜಯಪ್ರಕಾಶ್ ಕುಂಪಲ ಶಿವಪ್ರಸಾದ್ ಜಗದೀಶ್ ಆಳ್ವ ಕುವೇತ ಬೈಲ್ ಶರತ್ ಕುಮಾರ್ ಬ್ರಹ್ಮಕಲಶ ಸಮಿತಿದ ಸುರೇಶ್ ಭಟ್ನಾಗರ್ ಮರ್ಯಾದೆ ಗುರುಕಾರ್ಯರು ಸುರೇಂದ್ರ ನಾಯಕ್ ಧಾರ್ಮಿಕ ಸಭೆಟ್ ಪಾಲ್ದೆತ್ತೊಂಡೆರ ಒಂಜಿ ಕಾಲದ ದೇವಸ್ಥಾನಲು ಪ್ರತಿಯೊಂದು ವಿಷಯಗಳ ಅವನಿಗೆ ಕೇಂದ್ರ ಅವನಿತ್ತನಿಗೆ ಅವು ಕಲೆ ಆವಡು ಸಾಹಿತ್ಯ ಆವಡು ಸಂಸ್ಕೃತಿ ಆವಡು ನಮ್ಮ ಊರಿತ್ತಿನ ಬಂಗದಕ್ಲೇನ ದರ್ತು ಪತ್ತಿನ ಕೆಲಸ ಆವಡು ಏರು ಅಶಕ್ತರುಲ್ಲರ ಆಕ್ಲಿಗೆ ಶಕ್ತಿ ತುಂಬಿಸವನ ಕೆಲಸ ಎಂಚ ದೇವೇರು ಕೊರಪೇರು ಅವೇ ರೀತಿ ದೇವರನ್ನ ಪ್ರೇರಣೆ ನಮಕ್ಲ ಕೊರಪನಂಚಿನ ಕೆಲಸ ದುಂಬುದ ಕಾಲಡ ಆವಡಿತ್ತನಿಗೆ ಅವೇ ರೀತಿ ಈ ಉಮಾಮಹೇಶ್ವರಿ ದೇವಸ್ಥಾನ ಇಡೀ ಕಾಪಿಕಾಡು ಪರಿಸರದ ಸಮಸ್ತ ಹಿಂದೂ ಸಮಾಜದ ಬಂಧುಲೆಗೆ ಒಂದು ಶಕ್ತಿ ಕೊರಪನ ಕೇಂದ್ರ ಆವಡು ಎಲ್ಲಕ್ಕಿಂತಲೂ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪವಿತ್ರ ಒಂದು ಸ್ಥಾನ ಯಾವುದು ಅಂತ ಹೇಳಿದರೆ ಅದು ಉಮಾಮಹೇಶ್ವರಿಯ ಬ್ರಹ್ಮಕಲಶೋತ್ಸವದ ಗೌರವ ಅಧ್ಯಕ್ಷನಾಗಿ ಸಿಕ್ಕುವಂಥದ್ದೇ ಒಂದು ದೇವರು ಕೊಟ್ಟಂಥ ದೊಡ್ಡ ಮತ ಅನುಗ್ರಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಬ್ರಹ್ಮಕಲಶೋತ್ಸವ ಮುಖಾಂತರ ಈ ಕ್ಷೇತ್ರದ ಉದ್ದಗಲ ಮತ್ತು ಎಲ್ಲ ಕಡೆಗಳು ಕೂಡ ಜನರು ಪ್ರೀತಿ ವಿಶ್ವಾಸ ನೆಮ್ಮದಿ ಸಂತೋಷ ಆತ್ಮವಿಶ್ವಾಸದ ಜೀವನ ಸಾಗಿಸಲಿ ಈ ದೇವರು ತಮ್ಮ ಸಂಪೂರ್ಣವಾದ ಆಶೀರ್ವಾದ ಕೊಡ್ತಾರೆಂಬ ವಿಶ್ವಾಸನ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತಂದೆ ಎಷ್ಟೇ ಕಷ್ಟಪಟ್ಟು ದುಡಿದು ಮನೆಗೆ ತಂದರೂ ಕೂಡ ಅದನ್ನು ಬೇಕಾದ ರೀತಿಯಲ್ಲಿ ಬೆಳವಣಿಗೆ ಹಾದಿಯಲ್ಲಿ ಮಕ್ಕಳನ್ನು ಶ್ರದ್ಧೆಯಲ್ಲಿ ವಿದ್ಯೆಯಲ್ಲಿ ಗಂಡನನ್ನು ಸಂಸ್ಕಾರದ ರೂಪದಲ್ಲಿ ಕುಟುಂಬವನ್ನು ಮುಂದೆ ತಗೊಂಡುವಂಥ ಶಕ್ತಿ ಹೆಣ್ಣಿಗೆ ಮಾತ್ರ ಇರ್ತದೆ. ತಾವೆಲ್ಲರೂ ನಿಜವಾಗಲೂ ಅದೃಷ್ಟವಂತರು. ಈ ಕರಾವಳಿಯ ಮಣ್ಣಲ್ಲಿ ಧಾರ್ಮಿಕತೆ ಮತ್ತು ವೈಚಾರಿಕತೆ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಭಾಳ ಹಿಡಿಸುವಂಥದ್ದು ಏನಂದರೆ ಜನರು ಭಾಳ ಪ್ರಾಮಾಣಿಕರಾಗಿದ್ದಾರೆ ಇಲ್ಲಿ. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು.